ಸಾಧನೆ ಮಲ್ಪುರಂಚಿನ ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವರನ ಚರಣಾರವಿಂದರಿಗೂ ಪುಣ್ಯ ಪಾಡೊಂದು ಮೇ 10ನೇ ತಾರೀಕಿಗೆ ನಡಪುಣಂಚಿನ ಪುತ್ತೂರದ ವಿಧಾನಸಭಾ ಕ್ಷೇತ್ರದ ಚುನಾವಣೆದ ಪ್ರಚಾರದ ಕೊನೆಯ ಭಾಗ ಬುಳುವಾರದ್ದು ದರ್ಬೆ ಮೂಟ ನಡಪುಣಂಚಿನ ಪಾದಯಾತ್ರೆ ಎಂಕಲ್ನ ಒಟ್ಟಿಗೆ ಪದ್ಯ ಪಾಡದ ಈ ಕ್ಷೇತ್ರ ಧರ್ಮ ಆಧಾರಿತವಾಗಿ ನಂಚಿನ ರಾಜಕಾರಣ ಅವಡು ಈ ಕ್ಷೇತ್ರ ಪ್ರತಿ ಹಿಂದುಲ ತಲೆದೇರ್ತು ನಡಪುಣಂಚಿನ ವಾತಾವರಣ ನಿರ್ಮಾಣ ಅವಡು ಈ ಕ್ಷೇತ್ರ ನಿರಂತರವಾದ ಕೇಸರಿ ಧ್ವಜ ಹಾರಾಟ ಮಲ್ಪಡೋದು ಪಂಪುಣ ಒಂದೇ ಒಂದು ಯೋಚನೆ ಎಂಕಲ್ನ ಒಟ್ಟಿಗೆ ಪದ್ಯ ಪಾಡ್ ನಂಚಿನ ನಿಗಿಲೆಗೆ ಪೂರ ಏನೇ ನಮನನ್ನು ಸಲ್ಲಿಸುವುದಿಲ್ಲ. ಈ ಕ್ಷೇತ್ರ ಈ ಬಾರಿದ ಚುನಾವಣೆ ಒಂದು ಹೊಸ ಇತಿಹಾಸ ಸೃಷ್ಟಿಯಾಪುಂಡು ಕಾರ್ಯಕರ್ತರಿಗೆ ಪೂರಕವಾಗಿ ನಂಚಿನ ಜನಪ್ರತಿನಿಧಿ ಕ್ಷೇತ್ರದ ಬೋರ್ಡು ಭ್ರಷ್ಟಾಚಾರದ ಆಡಳಿತ ಬಿಡುದು ಪ್ರೀತಿ ವಿಶ್ವಾಸದ ರಾಜಕಾರಣ ಮಲ್ಪಡು ಅಭಿವೃದ್ಧಿ ವಿಚಾರದ ನಡುಟ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಕಟಿಬದ್ಧನಾಗಿ ನಂಚಿನ ಜನನಾಯಕಿ ಜನಪ್ರತಿನಿಧಿ ಬೋರ್ಡು ಪಂಪುಣ ಯೋಚನೆ ನಡುಟು ಈ ಬಾರಿತ ಚುನಾವಣೆ ಕಾರ್ಯಕರ್ತರ ಚುನಾವಣೆ ಅದುಂಡು. ಈ ಬಾರಿತ ಚುನಾವಣೆ ಗೆಲುವು ಕಾರ್ಯಕರ್ತರನ್ನ ಗೆಲುವ ಒಂದುಂಡು. ಒಳ್ಳೆ ಚುನಾವಣಾ ಪೂರ್ವವಾದ ಫಲಿತಾಂಶ ಘೋಷಣೆ ಆಯ್ನಂಚಿನ ಒಂದು ಕ್ಷೇತ್ರ ಇತ್ತನ ಅವು ಪುತ್ತೂರು ಒಂದು ಪಂಪುಣ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತದಲ್ಲ ನಿಖಿಲು ದೀನಂಚಿನ ವಿಶ್ವಾಸ ನಿಖಿಲು ಎಂಕಲ್ನ ಮಿತ್ ದೀನಂಚಿನ ಪ್ರೀತಿಗೆ ಏನು ಏಪಲ ಆಭಾರಿ ಆದುಲ್ಲೆ ನಿಖಿಲು ವಾ ಯೋಚನೆ ಈ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿನ ಗೆಂದವಡು ಪಂಪುಣಂಚಿನ ದೃಷ್ಟಿಡೆ ಪೂರ ಪ್ರತಿಫಲಾಪೇಕ್ಷೆ ಇದ್ದಂತೆ ಈ ಚುನಾವಣೆಯನ್ನು ಗೆಲ್ಪಿಯರ ಪೂರಕವಾಗಿ ನಂಚಿನ ವಾತಾವರಣ ನಿರ್ಮಾಣ ಮಂತ್ಯರ ನಿಖಿಲು ಕಾರಣೀಭೂತಿರತಾರೆ. ಧರ್ಮದ ಪುಣ್ಯದ ಕ್ಷೇತ್ರ ಮಾಲಿಂಗೇಶ್ವರನ ಈ ಪುಣ್ಯ ಭೂಮಿಡೆ ಏಪಗಲ ಧರ್ಮ ಉಂಡುವುದು ಬಂಡದು ಸಾಬೀತು ಮಲ್ತಾರೆ ಬುಕ್ಕ ನಿಖಿಲೆ ಭಗವಂತ ಎಡ್ಡೆ ಮಲ್ಪಡು ಈ ಬಾರಿದ ಚುನಾವಣೆ ನಿಖಿಲು ಮಲ್ತರಂಚಿನ ಕೆಲಸ ನಿಖಿಲು ಪ್ರತಿಫಲಾಪೇಕ್ಷೆ ಇದ್ದಂತೆ ಮಲ್ತರಂಚಿನ ಕೆಲಸ ಇನ್ನು ಚುನಾವಣೆದ ಪೂರ್ವತೆ ವಿಜಯದ ಸಂಕೇತ ಕೊಡ್ತುಂಡು ಏನು 21 ನಂಚಿನ ಈ ಮೈಕ ಒಂದು ಮೈಕಾತ್ ನಿಖಿಲ ಕಾರೊಂದು ಎನ್ನುವೆ ನಿಖಿಲ ಮುಂದದ 5 ವರ್ಷದ ಕಾಲ ನಿಖಿಲ್ನ ಇಲ್ಲದ ಮನೆ ಮಗೆಯನ್ನು ನಾನು ಸ್ವೀಕಾರ ಮಲ್ಪಲೆ ನಿಖಿಲ್ ನೀಟಂಚಿನ ವಿಶ್ವಾಸ ಪ್ರೀತಿಗೆ ಒಂದೇ ರೀತಿಯ ಚ್ಯುತಿ ಬಾರಂದೆ ಪ್ರೀತಿ ವಿಶ್ವಾಸದ ರಾಜಕಾರಣದ ಜೊತೆಗೆ ನಿಖಿಲ್ನ ಇಲ್ಲದ ಜೋತುಲ್ಲೇಖ 24 ಗಂಟೆల ನಿಖಿಲ್ನ ಕಷ್ಟ ಸುಖ ನೋವು ನಲಿವುಡು ಏನು ಇಲ್ಲ ವಿಚಾರ ಮಂಡನೆ ಮಾಡ್ತದೆ ಎಲ್ಲೇ ಬಯ್ಯ ಮುಟ್ಲ ನಿಖಿಲ್ ಪೂರ ಎನ್ನೊಟ್ಟಿಗೆ ಒಂದುವರೆಂದು ಎಣ್ಣದೆ ಇನ್ನು ರದ್ದು ರಾಷ್ಟ್ರೀಯ ಪಕ್ಷಗಳು ಎಂಕೆಲ ಪಕ್ಷೇತರ ಅಭ್ಯರ್ಥಿನ ವಿರುದ್ಧ ಅಪಪ್ರಚಾರ ಮಾಡ್ತೋದಿಲ್ಲೇರೆ ಕಾರ್ಯಕರ್ತರ ಮಿತ್ತು ಹಲ್ಲೆ ಮಲ್ಪೆರ ಬಿದಾಡೋದಿಲ್ಲೇರೆ ಆ ಒಂದು ದುಡ್ಡುದಳ ಅಧಿಕಾರದಳ ಮೊದಟ್ಟು ಒಂದು ಸಾಮಾನ್ಯ ಕಾರ್ಯಕರ್ತನ ಈ ಚುನಾವಣೆದ ಸಂದರ್ಭಡು ಆಯನ ಸೋಲ್ಸೋಡು ಪಂಪನ ಯೋಚನೆ ಕೆಲಸ ಮಾಡ್ತಂಡ ಈ ಕ್ಷೇತ್ರದ ಜನಕ್ಕುಲ್ನ ಮನಸ್ಸು ನಿರ್ಧಾರ ಮಾಡ್ತಂಡ ಈ ಬಾರಿದ ಚುನಾವಣೆ ಕೇಸರಿ ಗೆಲ್ಪಡು ಧರ್ಮ ಗೆಲ್ಪಡು ಹಿಂದುತ್ವ ಗೆಲ್ಪಡು ನಿರ್ಧಾರ ಮಾಡ್ತಂಡು ಅದಕ್ಕೆ ಪೂರ ನಿಖಿಲು ಎಂಕೆ ಆಶೀರ್ವಾದ ಮಲ್ಪರೊಂದಿಗೆ ಎಣ್ಣಂದೆ ಎಲ್ಲ ಒಂದು ದಿನ ನಿಖಿಲ ಪೂರ ನಿಖಿಲ್ನ ಬೂತುಡು ಕೆಲಸ ಮಲ್ಪಡು ಪೈಸೆದ ಬುಧಾರಡೆ ಒಂದಾತು ಬದಲಾವಣೆ ಮಲ್ಪಿರ ಸಾಧ್ಯತೆ ಉಂಡು ಗುಂಡಾಗಿರಿತ ವ್ಯವಸ್ಥೆದ ಜೊತೆ ಒಂದಾತು ಬದಲಾವಣೆ ಮಲ್ಪಿರ ಸಾಧ್ಯ ಉಂಡು ಅದಕ್ಕೋಸ್ಕರ ಎಲ್ಲ ಇಡೀ ದಿನ ಏರ್ಲ ಪೇಟೆಗೆ ಬರಂದೆ ಅಕಲಕಲ್ನ ಬೂತುಡು ಅಕಲಕಲ್ನ ಕೆಲಸ ಮಂತದೆ ಧರ್ಮದ ವಿಜಯಗೂ ಮುನ್ನುಡಿ ಬರಕ ನಮ್ಮ ಪೂರ ಈ ಕ್ಷೇತ್ರದ ಜನಕ್ಕಲೇ ಗೆಲುಪುಗ ಅಂತ ಕಂಡಂದೆ ಪುತ್ತನಿಗೆ ಮಾತಾಡಿದ ಕಾರ್ಯಕರ್ತ ವಂದನ ಸಂದದೆ ಆ ಮಾಲಿಂಗೇಶ್ವರ ನಿಮಗೆ ನಿಗಲೆ ಪೂರ ಎಡ್ಡೆ ಮಲ್ಪಡೆ ಈ ಕ್ಷೇತ್ರ ಧರ್ಮ ಆಧಾರಿತವಿನ ರಾಜಕಾರಣಕ್ಕೆ ಬೋಡದು ಬ್ಯಾಟದ ಗುರುತುಗೂ ನಿಗಲು ಮಾತ್ರ ಮಾತಾ ಚಿಹ್ನೆಗೆ ಮತ ಕೊರ್ಲೆ ಎಲ್ಲಂಜಿ 13ನೇ ತಾರೀಕಿಗೆ ಒಂದುವೇ ಭಾಗರು ಭಾರಿ ಸಂಖ್ಯೆಗೆ ಸೇರ್ತು ವಿಜಯೋತ್ಸವ ಮಲ್ಪೆರ ಮಾಲಿಂಗೇಶ್ವರನ ಪೂರ್ಣ ಅನುಗ್ರಹ ಪ್ರಾಪ್ತಿ ಆವಡನ್ನು ಬಂದದ್ದು ಎಲ್ಲರಿಗೂ ಜೈ ಹಿಂದ್. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ,
ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ.